ನಮಸ್ತೆ ಎಲ್ರಿಗೂ. ತುಂಬಾ ಸಾರಿ, ಯಾಕಂತಂದರೆ ನಾನು ನಿಮ್ಮೆಲ್ಲರ ಜೊತೆ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದೆ. ನಿಮಗೆ ಗೊತ್ತಿರೋ ಥರ ಬ್ರೇಕ್ಫಾಸ್ಟ್ ರೆಸಿಪಿ ಒಂದು 30 ದಿನ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಿನ್ನೆ ಹಾಕಿಲ್ಲ, ಇವತ್ತು ಕೂಡ ನಾನು ಹಾಕ್ತಾ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ ನಿನ್ನೆದು ಏನು ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಈ ಸಂದರ್ಭದಲ್ಲಿ ನಾನೊಂದು ಯಾವುದೋ ರೆಸಿಪೀಸ್ನ ಹಾಕಿಬಿಟ್ಟು ಅದನ್ನ ಮಾಡಿ ತಿನ್ನಿ ಅಂತ ಹೇಳೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ನಾನು ಈ ರೆಸಿಪೀಸ್ನ 2 ದಿನ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಮತ್ತೆ ಹಾಕ್ತೇನೆ. ನನಗೂ ನಂಬಲಿಕ್ಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಒಂಥರ ಶಾಕಿಂಗಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಇವತ್ತು ಕೂಡ ನಿನ್ನೆ ಈ ವಿಷಯ ಗೊತ್ತಾದಾಗ ನಾನು ಆಫೀಸಲ್ಲೇ ಇದ್ದೆ. ನಾನು ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮಗೆ ವಿಷಯ ಎಲ್ರಿಗಿಂತ ಬೇಗನೆ ಗೊತ್ತಾಗುತ್ತೆ. ನಿನ್ನೆ ಒಂದು 11:15ಗೆ ಗೊತ್ತಾಯಿತು ಪುನೀತ್ ರಾಜ್ಕುಮಾರ್ ಅವರಿಗೆ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದ್ಬಿಟ್ಟು ನ್ಯೂಸ್ ಎಲ್ಲ ಕ್ಯಾರಿ ಮಾಡಿದ್ವಿ. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಅದಕ್ಕಿಂತ ಮುಂಚೆ ಕೂಡ ಒಂದ್ಸರಿ ಶಿವರಾಜ್ಕುಮಾರ್ ಅವರಿಗೆ ಕೂಡ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಯಿತು, ಆಮೇಲೆ ಅವರು ಹುಷಾರಾಗಿ ಬಂದಿದ್ದರು. ಸೊ ಇದೇ ಥರ ಇರ್ಬೋದೇನೋ ಅಂತ ಅಂದ್ಕೊಂಡ್ವಿ. ಬಟ್ ಅದಾದ 5 ನಿಮಿಷಕ್ಕೆ ಯಾರೋ ಬಂದು ಹೇಳಿದರು, ಇಲ್ಲ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅಂತೆ, ಹೋಗ್ಬಿಟ್ರಂತೆ. ಈ ಥರ ಅಂದರೆ ಸೋರ್ಸ್ ಪ್ರಕಾರ ಈ ಥರ ಮಾಹಿತಿ ಬರ್ತಾ ಇದೆ. ಬಟ್ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. 3 ಗಂಟೆಗೆ ಹಾಸ್ಪಿಟಲ್ನವರು ಒಂದ್ಸರಿ ಹೆಲ್ತ್ ಬುಲೆಟಿನ್ ಅಂತ ಅನೌನ್ಸ್ ಮಾಡ್ತಾರೆ, ಅದಾದ ನಂತರ ಕನ್ಫರ್ಮ್ ಮಾಡ್ತಾರೆ, ಗೊತ್ತಾಗುತ್ತೆ ಎಲ್ರಿಗೆ ಪಬ್ಲಿಕ್ಕಿಗೆ ಅಂತ ಅನ್ನೋ ಥರ ಹೇಳಿದರು. ನಂಬಲಿಕ್ಕೇ ಆಗಿಲ್ಲ. ನಾನು ಇವಾಗ ಕೂಡ ನನ್ನನ್ನು ಚಿವುಟಿಕೊಂಡು ನೋಡ್ತಾ ಇದ್ದೀನಿ, ಇದು ಸತ್ಯನ ಸುಳ್ಳ ಅಂತ. ಖಂಡಿತವಾಗ್ಲೂ ನಂಬಲಿಕ್ಕಾಗ್ತಿಲ್ಲ. ಯಾಕಂತಂದರೆ ಅವರ ಪುನೀತ್ ರಾಜ್ಕುಮಾರ್ ಅಣ್ಣಂದು ಮೂವಿ, ಶಿವರಾಜ್ಕುಮಾರ್ ಅವ್ರದ್ದು ಬಜರಂಗಿ ಮೂವಿದು ಈವೆಂಟ್ಸ್ ಎಲ್ಲ ನಡೀತಾ ಇತ್ತು. ನಾವು ವಿಡಿಯೋಗಳನ್ನು ನೋಡ್ತಾ ಇದ್ವಿ, ನ್ಯೂಸ್ ಬರ್ತಾ ಇತ್ತು. ಅವರನ್ನು ಮೊನ್ನೆ ನೋಡಿದ್ವಿ, ಇಲ್ಲಿ ಹತ್ತಿರದಲ್ಲೆಲ್ಲೋ ನೋಡಿದ್ವಿ ಅನ್ನೋ ಥರ ನಮ್ಗೆ ಅನ್ನಿಸ್ತಿತ್ತು. ಯಾಕಂತಂದರೆ ಅವರ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಆ್ಯಕ್ಟಿವ್ ಆಗಿ ಭಾಗವಹಿಸಿದ್ರು. ಆಮೇಲೆ ಅವರು ಮತ್ತು ಯಶ್ ಇವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡೋದು ವಿಡಿಯೋನ ನಾನು ಜಸ್ಟ್ ಬೆಳಿಗ್ಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ನಿನ್ನೆ ಇದ್ದ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಅದನ್ನ ಹೇಗೆ ಅರ್ಗಿಸ್ಕೊಳ್ಳೋಣ? ತುಂಬ ಕಷ್ಟ ಆಯಿತು. ಈ ವಿಷಯನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಇವತ್ತಿಗೂ ನನಗಾಗ್ತಾ ಇಲ್ಲ. ಇನ್ನೊಂದು ಏನು ಅಂತಂದರೆ, ನಾನು ಆ್ಯಕ್ಚುಲಾಗಿ ಮೂವೀಸ್ ನೋಡು ತುಂಬ ಕಮ್ಮಿ. ಅದರಲ್ಲೂ ಈ ಮೂವೀಸ್ ನೋಡಿ ಆ ಹೀರೋಗಳನ್ನೆಲ್ಲ ಫಾಲೋ ಮಾಡೋದಂತೂ ತುಂಬಾ ಕಮ್ಮಿ. ನನಗೆ ಫೇವ್ರೆಟ್ ಹೀರೋಗಳು ಅಂತ ಯಾರೂ ಇಲ್ಲ. ಅದರಲ್ಲಿ ಕನ್ನಡದಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂವಿ ಬಂದರೆ ಆಲ್ಮೋಸ್ಟ್ ಥಿಯೇಟರಲ್ಲಿ ಹೋಗಿ ನೋಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ತುಂಬ ಇಷ್ಟ ಅವ್ರದ್ದು. ರಾಜ್ಕುಮಾರ್ ಮೂವಿ ಇರ್ಬೋದು, ಅದರಲ್ಲೂ ಶ್ರೀರಾಮ್ ಮೂವಿ ಇದೆಯಲ್ಲ, ಅದನ್ನ ನನಗೆ ಇವತ್ತು ನೆನಪಿದೆ. 2 ಸರಿ ನಾನು ಥಿಯೇಟರಲ್ಲೇ ನೋಡಿದ್ದೆ. ಅವರ ಆ್ಯಕ್ಟಿಂಗ್ ಕೂಡ ತುಂಬಾ ಇಷ್ಟ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಏನು ಅಂತಂದರೆ, ಅಂತ ದೊಡ್ಡ ಕುಟುಂಬದಿಂದ ಬಂದವರು, ದೊಡ್ಡ ಸ್ಟಾರ್ ನಟನ ಮಗ. ಹೆಂಗಂತಂದರೆ ಪಕ್ಕದ ಮನೆ ಹುಡುಗ, ನೇಬರ್ ಅನ್ನೋ ಥರ ಅವರು ಜನಗಳನ್ನು ಟ್ರೀಟ್ ಮಾಡ್ತಾಯಿದ್ರು. ಅಂದರೆ ಅಷ್ಟು ಡೌನ್ ಟು ಅರ್ತ್, ಅಷ್ಟು ಸಿಂಪ್ಲಿಸಿಟಿ. ನೆನ್ನೆಲ್ಲ ಕೂತ್ಕೊಂಡು ಅವರ ಫ್ಯಾಮಿಲಿ ಪಿಕ್ಚರ್ಗಳನ್ನೆಲ್ಲ ಫೋಟೋಸ್ ಎಲ್ಲ ನಾನು ನೋಡ್ತಾ ಇದ್ದೆ. ನನಗೆ ಆಶ್ಚರ್ಯ ಅನ್ನಿಸ್ತಿತ್ತು. ಯಾಕಂತಂದರೆ ತುಂಬ ಫಂಕ್ಷನ್ಗಳಿಗೆಲ್ಲ ಹೋಗ್ತಾರಲ್ವ, ಅವರಿರ್ಬೋದು, ಅವ್ರ ವೈಫ್ ಇರ್ಬೋದು, ಅಥವಾ ಅವ್ರ ಮಕ್ಕಳಿರ್ಬೋದು, ನಾರ್ಮಲ್ ಆಗಿ ನಮ್ಮ ಪಕ್ಕದ ಮನೆಯವ್ರ ಹತ್ರ ಒಂಥರ ಸಿಂಪಲ್ಲಾಗಿ, ಎಷ್ಟು ಸಿಂಪಲ್ ಅಂತ ಅಂದರೆ ಹಾಗೆ ಕೂದಲನ್ನೆಲ್ಲ ಫುಲ್ ಈ ಥರ ಟೈಟ್ ಬಾಚ್ಕೊಂಡು ಕಟ್ಟಿ ಪೋನಿ ಹಾಕ್ಕೊಂಡು ಹೋಗೋದು. ಅವರ ಮಕ್ಕಳನ್ನು ನಾನು ಹೇಳ್ತಾ ಇರೋದು. ಹಾಗೆಯೇ ಸಿಂಪಲ್ಲಾಗಿ ಒಂದು ಚೂಡಿ ಹಾಕ್ಕೊಂಡು, ಎಷ್ಟು ಸಿಂಪಲ್ ಅಂತ ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಅಂದರೆ ಇಷ್ಟು ದೊಡ್ಡ ಸ್ಟಾರ್ ನಟನ ಲೈಫ್ ಅನ್ನೋದು ಎಷ್ಟು ಸಿಂಪಲಾಗಿ ಲೀಡ್ ಮಾಡ್ತಾರೆ ಅನ್ನೋದು. ಸ್ವಲ್ಪ ಒಂದು ಏನಾದರೂ ನೇಮ್ ದುಡ್ಡು ಬಂತು ಅಂತಂದರೆ ಜನ ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ ನಾವು ನೋಡ್ತಾನೆ ಇರ್ತೀವಿ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿನ್ನೆ ಇನ್ನು ತುಂಬ ಅವರು ಸತ್ ನಂತರ ಏನು ಹೇಳ್ತಾರಲ್ವ, ಮನುಷ್ಯ ಇದ್ದಾಗ ಅವನ ಒಳ್ಳೆಯ ವಿಷಯಗಳು ಗೊತ್ತಾಗಲ್ಲ, ಸತ್ ನಂತರ ಎಲ್ಲ ಗೊತ್ತಾಗುತ್ತೆ ಅನ್ನೋದು. ನಿನ್ನೆ ಅವರು ಆ ಥರ ಆದ ನಂತರ ಎಲ್ಲರೂ ಅಂದರೆ ಅವ್ರು ಏನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು ಅನ್ನೋದನ್ನು ಎಲ್ಲದನ್ನು ಶೇರ್ ಮಾಡ್ತಾಯಿದ್ರು. ಅವ್ರು ಎಷ್ಟು ಒಂದು 10-16 ಏನೋ ವೃದ್ಧಾಶ್ರಮಗಳನ್ನು ನಡೆಸ್ತಾ ಇದ್ರಂತೆ. ಹಾಗೆಯೇ ಹೆಣ್ಮಕ್ಳಿಗೆ ಶಿಕ್ಷಣಕ್ಕೋಸ್ಕರ, ಫ್ರೀ ಎಜುಕೇಷನ್ಗೋಸ್ಕರ 14-15 ಏನೋ ಸ್ಕೂಲ್ಗಳನ್ನು ಕೂಡ ಮಾಡಿದ್ದಾರೆ. ತುಂಬ ಬಡ ಕುಟುಂಬಗಳಿಗೆ ಹೆಲ್ಪನ್ನು ಮಾಡ್ತಾ ಇದ್ದಾರಂತೆ. ಇದು ಎಲ್ಲ ನಾವು ಮೀಡಿಯಾದಲ್ಲಿ ಇದು ನಮಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಅಂತಂದರೆ ಆ ಮನುಷ್ಯ ಎಷ್ಟು ಸಿಂಪಲ್ ಆಗಿರಬೇಡ, ಜಸ್ಟ್ ನೀವೇ ಅಂದ್ಕೊಳ್ಳಿ. ಯಾಕಂತಂದರೆ ಅವ್ರು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಯಾವತ್ತೂ ಕೂಡ ಅಷ್ಟೇ ಅದು ಯಾವುದೇ ಒಂದು ಪ್ರಚಾರಕ್ಕಾಗಿ ಅಥವಾ ಅಲ್ಲಿ ಬರಬೇಕು, ಜನಗಳಿಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಅದನ್ನ ಫೋಟೋ ತೊಗೊಂಡು ಶಾಪ್ ಮಾಡೋದು ನಾನು ನೋಡೇ ಇಲ್ಲ. ನನಗೆ ಆ್ಯಕ್ಚುಲಾಗಿ ಗೊತ್ತಾಗಿರೋದು ನಿನ್ನೆ. ಸೊ ಯಾವ ಥರ ಮನುಷ್ಯ ಬದುಕ್ತಾ ಇದ್ರು ಅಂತ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡಿ. ಎಲ್ಲದಕ್ಕಿಂತ ಜಾಸ್ತಿ ನನಗೆ ಇವತ್ತು ಅವರಿಗೆ ತುಂಬ ಅಂತಂದರೆ ಪುನೀತ್ ರಾಜ್ಕುಮಾರ್ದು ಸ್ಮೈಲ್ ಅಂತೂ ತುಂಬಾ ಇಷ್ಟ. ಆ ಫೋಟೋದಲ್ಲಿ ಅವರ ಸ್ಮೈಲನ್ನು ನೋಡ್ತಾ ಇದ್ದಿದೆಯಲ್ವ, ನನಗೆ ಇವಾಗಲೂ ಹೊಟ್ಟೆ ಚುರ್ರು ಅಂತ ಅಂದಾಗ ಅನಿಸುತ್ತೆ. ಯಾಕಂತಂದರೆ
ನಗುವನ್ನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಕೋಟ್ಯಾಧಿಪತಿ ಅವರು ನಡೆಸ್ಕೊಡ್ತಾ ಇದ್ರಲ್ಲ, ಆ ಸೀರೀಸನ್ನು ಕೆಲವೊಂದನ್ನು ನೋಡಿದ್ದೀನಿ. ಅದರಲ್ಲಿ ಕಂಟೆಸ್ಟ್ಗಳನ್ನು ಅವರು ಟ್ರೀಟ್ ಮಾಡ್ತಿದ್ದ ರೀತಿ ಇದೆಯಲ್ಲ, ನನಗೆ ಇವತ್ತಿಗೂ ಮರೆಯಲಿಕ್ಕೆ ಆಗ್ತಾ ಇಲ್ಲ. ಅದ್ಭುತ. ಅವ್ರ ಅವ್ರ ಜೀವನ ನಡೆಸ್ತಿದ್ದ ರೀತಿ ಅಂತೂ ಅದ್ಭುತ. ಜನಗಳ ಜೊತೆ ಬೆರೆತಿದ್ದ ರೀತಿಯೂ ಅದ್ಭುತ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ದೇವ್ರ ಆಟಗಳನ್ನು ಆಡ್ತಾರೆ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ಎಲ್ಲರೂ ತುಂಬ ಬೇಜಾರಲ್ಲಿದ್ದಾರೆ. ಆಲ್ಮೋಸ್ಟ್ ಅವರಿಗೆ ಮೊನ್ನೆ ಗುರುಕಿರಣ್ ಅವ್ರದ್ದು ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಏನೋ ಇತ್ತು ಅಂತ ಎಲ್ಲ ಹೋಗಿದ್ರು. ಸೆಲೆಬ್ರಿಟಿ ಫಿಲ್ಮ್ ಸ್ಟಾರ್ಗಳೆಲ್ಲ ಹೋಗಿದ್ರು. ಪುನೀತ್ ರಾಜ್ಕುಮಾರ್ ಕೂಡ ಅಲ್ಲಿ ಹೋಗಿದ್ರು. ನ್ಯೂಸ್ಗಳ ಪ್ರಕಾರ ಏನು ಅಂತಂದರೆ ಅವರಿಗೆ ಮೊನ್ನೆ ರಾತ್ರಿಯೇ ಸ್ವಲ್ಪ ಅಂದರೆ ಬೆನ್ನು ನೋವು ಮತ್ತು ಸುಸ್ತು, ಟಯರ್ಡ್ ಥರ ಆಗ್ತಾಯಿತ್ತು. ಸೊ ಅದಕ್ಕೆ ಸ್ವಲ್ಪ ಪಾರ್ಟಿಯಿಂದ ಬೇಗನೆ ಬಂದರು ಅಂತ. ಅದಾನಂತರ ಬೆಳಗ್ಗೆ ಬಂದು ಕೂಡ ಅವರು ಡೈಲಿ ವರ್ಕೌಟ್ ಮಾಡ್ತಿದ್ರು. ತುಂಬ ಹೆಲ್ದಿ ಆಗಿದ್ದರು, ತುಂಬ ಫಿಟ್ ಆಗಿದ್ದರು. ಅಂದರೆ ವರ್ಕೌಟ್ ಮಾಡೋದು, ಎಕ್ಸಸೈಸ್ ಮಾಡೋದೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾಯಿದ್ರು. ಅದೇ ಥರ ನಿನ್ನೆ ಕೂಡ ಮಾಡಿದರು. 1-2 ಗಂಟೆ ಏನೋ ವರ್ಕೌಟ್ ಮಾಡಿದ್ರು ಅಂತ. ಅದಾದ ನಂತರ ನಿನ್ನೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರ್ಬೋದು, ಶಿವರಾಜ್ ಕುಮಾರ್ ಅವ್ರದ್ದು ಬಜರಂಗಿ ಮೂವಿ ರಿಲೀಸ್ ಇತ್ತು. ವರ್ಕೌಟ್ ಮಾಡ್ತಾ ಇರಬೇಕಲೇ ಏನೋ ಅವರ ಮ್ಯಾನೇಜರಿಗೆ ಫೋನ್ ಮಾಡಿ ಹೇಳಿದ್ರಂತೆ, ನನ್ನ ಮೂವಿ ಇದೆ, ನಾನು ಹೋಗಬೇಕು, ರೆಡಿ ಆಗಿರು ಅನ್ನೋ ಥರ, ವರ್ಕೌಟ್ ಆದ ನಂತರ ಬರ್ತೀನಿ ಅನ್ನೋ ಥರ ಏನೋ ಹೇಳಿದ್ರಂತೆ. ಅಷ್ಟೊತ್ತಿಗೆ ಈ ಥರ ಆಗಿದೆ. ಮೇಯ್ನಾಗಿ ಅವರು ಫಸ್ಟ್ ಇಲ್ಲಿ ಹೋದರು ಅನಿಸುತ್ತೆ, ಅವರ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋದರು. ಅಲ್ಲಿ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ತಾ ಇರುವಾಗಲೇ ಕುಸಿದು ಬಿದ್ದರು ಅನ್ನೋ ಥರ ನ್ಯೂಸ್ ಇದೆ. ಅದಾದ ನಂತರ ಅಂದರೆ ಹಾಸ್ಪಿಟಲ್ಗೆ ನೆಕ್ಸ್ಟ್ ವಿಕ್ರಮ್ ಹಾಸ್ಪಿಟಲ್ಗೆ ಅವರನ್ನು ಕರ್ಕೊಂಡು ಹೋಗಬೇಕಿದ್ರೇ ಅವರಿಗೆ 2 ಸರಿ ಮ್ಯಾಸಿವ್ ಅಟ್ಯಾಕ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ನ್ಯೂಸು. ಸೊ ಒಂದು ಸರಿ ಮ್ಯಾಸಿವ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದರೆ ಕರೆಕ್ಟಾಗಿ ತುಂಬ ಕಷ್ಟ ಸರ್ವೈವ್ ಆಗೋದು. ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಅದು ಹೇಳೋಕ್ಕಾಗಲ್ಲ. ಅಂದರೆ ಮೈಲ್ಡಾಗಿ ಕೊನೆಗೆ ಮ್ಯಾಸಿವಾಗಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವರಿಗೆ ಮ್ಯಾಸಿವ್ ಆಗಿ ಅಟ್ಯಾಕ್ ಆಗಿಬಿಡುತ್ತೆ, ಸರ್ವೈವ್ ಆಗೋದು ತುಂಬ ಕಷ್ಟ. ಕೆಲವ್ರಿಗೆ ಏನಾಗುತ್ತೆ, ಮೈಲ್ಡಾಗಿ 1-2 ಸರಿ ಹಾರ್ಟ್ ಅಟ್ಯಾಕ್ ಆಗಿನೂ ಬದುಕಿದವರಿದ್ದಾರೆ. ಅದಕ್ಕೆ ಅಂದರೆ ಸರ್ಜರಿ ಇದೆಲ್ಲ ಮಾಡಿ ಬದುಕಿದವರಿದ್ದಾರೆ. ಕೆಲವರಿಗೆ ಮ್ಯಾಸಿವ್ ಆಗಿ ಹಾರ್ಟ್ ಅಟ್ಯಾಕ್ ಆದರೆ ತುಂಬ ಕಷ್ಟ, ಏನೂ ಮಾಡೋಕ್ಕಾಗಲ್ಲ. ಸತ್ಯದೊಂದಿಗೆ ಬದುಕಬೇಕಷ್ಟೇ. ಅವ್ರು ಬದುಕ್ತಾ ಇದ್ದಿದ್ದ ರೀತಿ, ಅವರ ಲೈಫ್ ಸ್ಟೈಲ್ ಇವಾಗ ಎಲ್ಲರೂ ನೆನೆಸ್ಕೊತಾ ಇದ್ದಾರೆ. ಅದು ಅಟ್ಲೀಸ್ಟ್ ಇನ್ನು ಯೂತ್ಗಾದರೂ ಅದೊಂದು ಮಾರ್ಗದರ್ಶನ ಅಥವಾ ರೋಲ್ ಮಾಡೆಲ್ ಆಗಿ ಆಗಲಿ ಅಂತ ಆಶಿಸ್ತೇನೆ. ಹಾಗೆಯೇ ಅವರ ಆತ್ಮಕ್ಕೆ ದೇವರು ಭಗವಂತ ಚಿರ ಶಾಂತಿಯನ್ನು ಕೊಡಲಿ. ನಮ್ಗೆ ಕೂಡ ಅಷ್ಟೇ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಏನಾದರೂ ಸಣ್ಣ ಪುಟ್ಟ ಎದೆ ನೋವು, ಕೆಲವೊಂದು ಸರಿ ನಮಗೆ ಗ್ಯಾಸ್ಟ್ರಿಕ್ ಆದಾಗಿ ಲೆಫ್ಟ್ ಸೈಡ್ ಎದೆಯಲ್ಲಿ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ. ಆ್ಯಕ್ಚುಲಾಗಿ ಬೆನ್ನು ನೋವು ಕೂಡ ಇದೆಯಲ್ವಾ, ಒಂದು ಲೆಕ್ಕದಲ್ಲಿ ಅದು ಹಾರ್ಟ್ ಅಟ್ಯಾಕ್ದು ಸಿಂಪ್ಟಮ್ ಅಂತಲೇ ಹೇಳ್ತಾರೆ. ನಾವು ಬೆನ್ನು ನೋವು, ಎದೆ ನೋವು ಬಂದರೆ ನಾವೇನು ಅಂದ್ಕೊತೀವಿ, ಉಷ್ಣ ಜಾಸ್ತಿ ಆಗಿದೆ ಅಥವಾ ವಾಯು ಜಾಸ್ತಿ ಆಗಿದೆ ಅಂತ ಈ ಥರ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸುಸ್ತಾದಾಗೋದು, ಬ್ಯಾಕ್ ಪೇಯ್ನ್ ಬರೋದು, ಅಥವಾ ಲೆಫ್ಟ್ ಸೈಡ್ ಎದೆಯಲ್ಲಿ ಏನಾದರೂ ಪೇಯ್ನ್ ಬಂತು, ಈ ಶೋಲ್ಡರ್ ಇದೆಯಲ್ವ ಇಲ್ಲಿ ಕೂಡ ಪೇಯ್ನ್ ಬರುತ್ತೆ ಅಂತೆ, ಸ್ವೆಟ್ ಆಗುತ್ತೆ ಕೆಲವರಿಗೆ, ಸೊ ಅಂದರೆ ಬೆವರು ಬರುತ್ತೆ. ಈ ಥರ ಏನಾದರೂ ಸಿಂಪ್ಟಮ್ ಇದ್ದಾಗ ಆದಷ್ಟು ನಾವು ಡಾಕ್ಟ್ರುಗಳನ್ನು ಕನ್ಸಲ್ಟ್ ಮಾಡಿ ನಮ್ಮಷ್ಟಕ್ಕೆ ನಾವು ಏನು ಟ್ರೀಟ್ಮೆಂಟ್ ತಗೊಳ್ಳೋದೆ, ನಮ್ಮಷ್ಟಕ್ಕೆ ನಾವು ಏನು ಜಡ್ಜ್ಮೆಂಟ್ ತಗೊಳ್ಳೋದೆ, ಡಾಕ್ಟ್ರುಗಳ ಹತ್ರ ಹೋಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಮುಖ್ಯ. ಒಂದು ಸರಿ ಜೀವ ಹೋದರೆ ಅದು ಮತ್ತೆ ಬರಲ್ಲ. ಸೊ ಎಲ್ಲರೂ ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ, ತುಂಬಾ ಜಾಗ್ರತೆ ವಹಿಸಿ. ಸೊ ನಾಳೆಯಿಂದ ರೆಸಿಪಿನ ಹಾಕ್ತೀನಿ. ಥ್ಯಾಂಕ್ಸ್ ಎಲ್ರಿ.